ಮೈಸೂರು ಜಿಲ್ಲಾಡಳಿತ ದೇವಾಲಯನು ಜರಿದು ಪಾಡ್ನೆತೆದುರಾದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಗುರುವಾರ ಕುಡ್ಲಪೇಂಟೆಡು ಪ್ರತಿಭಟನಾ ಸಭೆ ನಡೆಪಾಯಿರು. ಕದ್ರಿ ದೇವಾಲಯದ ಮಹಾದ್ವಾರದ ಎದುರು ಮೇಟ್ ನಡೆದಿನ ಪ್ರತಿಭಟನಾ ಸಭೆಟ್ ಪಾತಿರ್ನ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಾಧ್ಯಕ್ಷರು ಪ್ರೊಫೆಸರ್ ಎಂಬಿ ಪುರಾಣಿಕೇರು ಮೈಸೂರು ದೇವಾಲಯನು ಪುಡತ ಪಾಡ್ನ ಘಟನೆರ್ದು ಇಡೀ ಹಿಂದೂ ಸಮಾಜಕ್ಕೆ ಆಘಾತ ಆತಂಡು. ಸುಪ್ರೀಂ ಕೋರ್ಟ್ದ ಆದೇಶ ಉಂಡು ಪಂಡದು ಈ ರೀತಿದ ಧರ್ಮಬಾಹಿರ ಕೆಲಸಗ ಕೈಪಾಡ್ನವು ಶುದ್ಧ ತಪ್ಪು. ರಾಜ್ಯ ಸರ್ಕಾರ ನನಾಂಡಲ ಈ ಬಗೆಟ್ ಸರಿಯಾಯಿನ ಕ್ರಮನ ಗೆದ್ದನೋಡು. ಇಂಚಿನ ವ್ಯತ್ಯಾಸಲು ದುಂಬುದ ದಿನೊಕ್ಲೆಡ್ಲ ಇಂಚನೆ ದುಂಬರಿಂಡ ವಿಶ್ವ ಹಿಂದೂ ಪರಿಷತ್ ಮಣಿಪಂದ ಕುಲ್ಲುಜಿ ಪಂಡದು ಎಚ್ಚರಿಕೆ ಕೊರಿಯರು. ರಾಜಕೀಯ ವ್ಯಕ್ತಿಗಳಿಗೆ ಒಟ್ಟು ವ್ಯವಸ್ಥೆಗೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರಿಸುವಂತಹದ್ದು ನಮ್ಮ ಉದ್ದೇಶ. ಯಾವುದೇ ಒಂದು ಆವೇಶದಿಂದ ಉದ್ವೇಗದಿಂದ ನಾನು ಮಾತಾಡ್ತಾ ಇಲ್ಲ. ಇದರ ಹಿನ್ನೆಲೆಯನ್ನ ಕೋರ್ಟಿನ ಏನು ಆದೇಶ ಏನಿದೆ ಅದನ್ನು ಅಮೂಲಾಗ್ರವಾಗಿ ಓದಿ ಅರ್ಥ ಮಾಡಿಕೊಂಡು ನನ್ನ ಎರಡು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. 2006ನೇ ಇಸ್ವಿಯಲ್ಲಿ ಗುಜರಾತಿನಲ್ಲಿ ಅಲ್ಲಿಯ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ಲೇಖನ ಪ್ರಕಟ ಆಯಿತು. ಆ ಲೇಖನದಲ್ಲಿ ಏನಿತ್ತು, ಕೋರ್ಟಿಗೆ ದಾವೆಯನ್ನು ಹಾಕಲಿಲ್ಲ. ಕೋರ್ಟ್ ಆ ಸಂದರ್ಭದಲ್ಲಿ ಇದನ್ನು ತಾನೇ ಸ್ವತಃ ಸ್ವೀಕರಿಸಿ ಅದರ ಬಗ್ಗೆ ಚರ್ಚೆಯನ್ನ ಅಲ್ಲಿ ನಿಷ್ಕರ್ಷೆಯನ್ನ ಮಾಡಿ ಗುಜರಾತ್ ಸರ್ಕಾರದ ಇವರಿದ್ದಾರೆ ಮುಖ್ಯ ಸಲಹೆಗಾರರು ಕಾನೂನು ಅವರನ್ನು ಕರೆಸಿ ವಿಚಾರ ಮಾಡಿದಾಗ ಕೋರ್ಟ್ ಹೇಳಿದಿಷ್ಟೇ, ಇದು ಕೇವಲ ಗುಜರಾತಿಗೆ ಮಾತ್ರ. ಹಿಂದೂ ಸಮಾಜದ ಬೆಂಬಲರ್ದು ಅಧಿಕಾರಕ್ಕೆ ಬತ್ತಿನ ರಾಜ್ಯ ಬಿಜೆಪಿ ಸರ್ಕಾರ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ತಾತ್ಸಾರ ಭಾವನೆಡು ಮಿನಿತೂಂಡ ಗಂಭೀರ ಪರಿಣಾಮನ ಎದುರಿಸಾವಡಾದು ಬರು. ಹಿಂದೂ ಸಂಘಟನೆಗಳಿಗೆ ರಾಷ್ಟ್ರ ಧರ್ಮ ಅತಿ ಮುಖ್ಯ. ಧರ್ಮದ ವಿಷಯಡು ರಾಷ್ಟ್ರದ ವಿಷಯಡು ಒವ್ವೇ ರೀತಿದ ರಾಜನ ಮಲ್ತೊಂಚ ಪಂಡದ ಬಜರಂಗ ದಳ ಪ್ರಾಂತ ಸಂಯೋಜಕರು ಮುರಳಿ ಕೃಷ್ಣ ಹಂಸತಡ್ಕ ಎಚ್ಚರಿಕೆ ಕೊರಿಯರು. ಎರಡನೇ ಆಗ್ರಹ ಕಂದಾಯ ಸಚಿವರಾಗಿರ್ತಕ್ಕಂಥ ಮನೆ ಆರಕ್ಷಕರಿಗೆ ಮಾಡ್ತಾ ಇದೆ. ನೀವು ಇವತ್ತು ಈ ರಾಜ್ಯದ ಕಂದಾಯ ಸಚಿವರಾಗಿದ್ದೀರ. ತಕ್ಷಣ 3 ತಿಂಗಳ ಒಳಗಡೆ ಏನೆಲ್ಲ ಅನಧಿಕೃತ ಧಾರ್ಮಿಕ ಕೇಂದ್ರಗಳು ನಿಮ್ಮ ಪಟ್ಟಿಯಲ್ಲಿದೆಯಾ ಅದನ್ನು ಸಕ್ರಮೀಕರಣಗೊಳಿಸುವಂತಹ ಕೆಲಸವನ್ನು ನೀವು ಮಾಡದೇ ಇದ್ರೆ ಇವತ್ತು ಯಾರದೇ ಸರ್ಕಾರ ಇರ್ಬೋದು, ಯಾರದೇ ಶಾಸಕರುಗಳಿರ್ಬೋದು, ಯಾರದೇ ಮಂತ್ರಿಗಳಿರ್ಬೋದು, ಹಿಂದೂ ಸಮಾಜ ಇದನ್ನ ಒಪ್ಪಿಕೊಳ್ಳಲಿಕ್ಕೆ, ಅನ್ಯಾಯವನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಆಗ್ರಹ ಮಾಡ್ತಾ ಇದ್ದಾರೆ. ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. 3 ತಿಂಗಳ ಒಳಗಡೆ ಏನು ಈ ರಾಜ್ಯದಲ್ಲಿರ್ತಕ್ಕಂಥ ಅನಧಿಕೃತ ಪಟ್ಟಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ, ಧಾರ್ಮಿಕ ಕೇಂದ್ರಗಳನ್ನ ಸಕ್ರಮೀಕರಣಗೊಳಿಸುವಂತಹ ಕೆಲಸವನ್ನ ನೀವು ಮಾಡಬೇಕು ಅಂತ ಆಗ್ರಹವನ್ನ ಈ ಪ್ರತಿಭಟನೆಯ ಮುಖಾಂತರ ಮಾಡ್ತಾ ಇದ್ದೀವಿ. 3ನೇದು, ಒಂದಷ್ಟು ಅಧಿಕಾರಿಗಳಿದ್ದಾರೆ, ಎಲ್ಲ ಇಲಾಖೆಗಳಲ್ಲಿದ್ದಾರೆ. ಎಲ್ಲರನ್ನೂ ನಾನು ದೂರುವುದಿಲ್ಲ. ಅವರ ಮಾನಸಿಕತೆ ಯಾವ ಮಾನಸಿಕತೆ ನನ್ಗೆ ಗೊತ್ತಿಲ್ಲ. ಇವತ್ತು ದಕ್ಷಿಣ ಕನ್ನಡ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಏನಾಗಲ್ಲ, ಹಿಂದೂಗಳ ಜೊತೆ ಚೆಲ್ಲಾಟ ಆಡಿದ್ರೆ ನಮಗೇನು ತೊಂದರೆ ಆಗಲ್ಲ ಅಂತ ಯೋಚನೆ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ನೆನಪಿಟ್ಟುಕೊಳ್ಳಿ, ಬಜರಂಗಳ ಇದನ್ನು ಸಹಿಸಿ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಅಖಿಲ ಭಾರತೀಯ ಸಂಘಟನೆ ಬಜರಂಗಳ ರಾಮ ಮಂದಿರದ ಹೋರಾಟದಲ್ಲಿ 1983ನೇ ಇಸವಿಯಿಂದ ಇವತ್ತಿನ ತನಕ ಯಾವಾಗ ಹಿಂದೂ ಸಮಾಜದ ಮೇಲೆ ಅವಮಾನ ನಡೀತಾ ಅದನ್ನು ಸಹಿಸಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವುದೇ ತಡೆಯನ್ನು ಮೀರಿ ಆ ಅವಮಾನಕಾರಿಯಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ನಾಮ ಮಾಡ್ತೇವೆ ಅಂತ ಯೋಚನೆ ಸಂಕಲ್ಪ ಮಾಡಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಕ್ಷಣಾರ್ಧದಲ್ಲಿ ಅಯೋಧ್ಯೆ ಅಂತ ಜಾಗದಲ್ಲಿ ಅವಮಾನಕಾರಿಯಾಗಿರ್ತಕ್ಕಂಥ ಬಾಬರ್ನ ಹೆಸರಿನಲ್ಲಿರ್ತಕ್ಕಂಥ ಕಟ್ಟಡವನ್ನು ಧ್ವಂಸ ಮಾಡುವಂತ ಕಾರ್ಯವನ್ನು ಮಾಡುವಂತ ತಾಕತ್ತು ನಮಗಿದ್ರೆ, ನೀವೇನಾದ್ರೂ ಇನ್ನೇ ಯಾವುದಾದ್ರೂ ಕಟ್ಟಡವನ್ನು ಧ್ವಂಸ ಮಾಡ್ಲಿಕ್ಕೆ ಹೊರಟ್ರೆ
ಅದನ್ನು ತಡೆಯುವಂತ ತಾಕತ್ತು ನಮ್ಮ ಸಂಘಟನೆಗೆ ಇದೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ನೇರ ಮಾತುಗಳಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಜರಂಗ ಕಾರ್ಯಕರ್ತರು ಇವತ್ತು ಸಿದ್ಧರಾಗಿದ್ದಾರೆ. ನೀವು ಯಾವುದೇ ಮಂದಿರವನ್ನ, ಮಠ ಮಂದಿರಗಳನ್ನ, ಧಾರ್ಮಿಕ ಕೇಂದ್ರಗಳನ್ನ ಇವತ್ತು ತೊಂದರೆ ಮಾಡ್ಲಿಕ್ಕೆ, ಕೆಡುವುದಕ್ಕೆ ಅಥವಾ ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಹೊರಡ್ತೀರೋ, ನೀವು ಬಜರಂಗದ ಕಾರ್ಯಕರ್ತರನ್ನ ಪ್ರಥಮವಾಗಿ ಎದುರಿಸಿ ಮತ್ತೆ ಆ ಕೆಲಸಕ್ಕೆ ತಾಕತ್ತಿದ್ರೆ ಮಾಡಿ ಅಂತ ಹೇಳುವಂತ ಎಚ್ಚರಿಕೆಯನ್ನು ನೇರವಾಗಿ ಇವತ್ತು ಅಧಿಕಾರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ನಮ್ಮ ಸಹನೆಯನ್ನ ದೌರ್ಬಲ್ಯ ಅಂತ ಯೋಚನೆ ಮಾಡ್ತೀರಾ? ನಮ್ಮ ಸಹನೆಯ ತಾಳ್ಮೆಯನ್ನ ದೌರ್ಬಲ್ಯ ಅಂತ ಯೋಚನೆ ಮಾಡ್ತೀರಾ? ಇವತ್ತು ಸರ್ಕಾರಗಳಿಗೆ ನೇರವಾಗಿರ್ತಕ್ಕಂಥ ಆಗ್ರಹ ಮಾಡುವ ಮುಖಾಂತರ 3 ತಿಂಗಳ ಒಳಗಡೆ ಈ ಸಕ್ರಮೀಕರಣ ಕೆಲಸವನ್ನ ಮಾಡಬೇಕು. ಯಾರು ಇವತ್ತು ಆ ಅಧಿಕಾರಿಗಳ ಹುಚ್ಚುತನದ ಪರಮಾವಧಿಯ ಪ್ರದರ್ಶನವನ್ನ ಮಾಡಿದ್ದಾರೆ ನಂಜನಗೂಡಿನಲ್ಲಿ, ಅದಕ್ಕೋಸ್ಕರ ನಿಮ್ಮದೇ ವ್ಯವಸ್ಥೆಯಲ್ಲೇ ಇವತ್ತು ಆ ನಂಜನಗೂಡಿನ ತೆರವು ಮಾಡಿರ್ತಕ್ಕಂಥ ದೇವಸ್ಥಾನವನ್ನು ತಕ್ಷಣ ನಿರ್ಮಾಣ ಮಾಡಬೇಕು. ನಿಮಗೆ ತಾಕತ್ತಿಲ್ಲ, ಆಗುದಿಲ್ಲ ಅಂತ ಒಂದು ಮಾತನ್ನು ಹೇಳಿ, 6 ತಿಂಗಳ ಒಳಗಡೆ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ಅವತ್ತು ಅಯೋಧ್ಯೆಯ ಮಂದಿರಕ್ಕೋಸ್ಕರ ನಿರ್ಮಾಣದ ಕೆಲಸದಲ್ಲಿ ಸಂಗ್ರಹವನ್ನ ಮಾಡಿದೆವೋ ಅದೇ ರೀತಿಯಲ್ಲಿ 6 ತಿಂಗಳ ಒಳಗಡೆ ಆ ನಂಜನಗೂಡಿನ ದೇವಾಲಯದ ನಿರ್ಮಾಣದ ನೇತೃತ್ವವನ್ನ ವಿಶ್ವ ಹಿಂದೂ ಪರಿಷತ್ ವಹಿಸಿಕೊಂಡು ಇಡೀ ರಾಜ್ಯದ ಜನರ ಭಕ್ತರ ನೆರವನ್ನ ಪಡ್ಕೊಂಡು ಮತ್ತೆ ಅಲ್ಲಿ ಮಂದಿರವನ್ನ ನಿರ್ಮಾಣ ಮಾಡುವುದನ್ನು ನೋಡಿ ಅಂತ ಹೇಳುವಂತ ಎಚ್ಚರಿಕೆಯನ್ನು ಮತ್ತೆ ಹೇಳ್ತಾ ಇದ್ದೇನೆ. ಬಂಧುಗಳೇ, ಸಂಘಟನೆ ಇವತ್ತು ಯೋಚನೆ ಮಾಡ್ತಾ ಇದೆ. ಜಾಗೃತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಒಂದು ಶೌರ್ಯಯುತವಾಗಿರ್ತಕ್ಕಂಥ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿದೆ. 75 ವರ್ಷಗಳಿಂದ ನಾವು ಸಹಿಸಿಕೊಂಡು ಬಂದಿದ್ದೇವೆ. ನೆನಪಿಟ್ಟುಕೊಳ್ಳಿ, ಯಾಕೆ ಇಷ್ಟೊಂದು ಸುಮ್ಮನೆ ಸಹನೆ ಅಂತ ಕೇಳಿದ್ರೆ, 800 ವರ್ಷಗಳಿಂದ ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಮೊಘಲರು, ಮುಸಲ್ಮಾನರು ಈ ದೇಶದ ಮೇಲೆ, ಧರ್ಮದ ಮೇಲೆ ಆಕ್ರಮಣ ಮಾಡಿದ್ರು. ನಾವು ಸಹಿಸಿಕೊಂಡು ಬಂದಿದ್ದೇವೆ. ಗಾಂಧೀಜಿಯವರು ನಮ್ಗೆ ಕಲಿಸಿಕೊಟ್ರು, ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಗೆ ಹೊಳಿಸ್ಕ ಅಂತ, ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೇವೆ. ಉಲ್ಟಾ ಇವತ್ತು ನಾವು ಬದುಕಬೇಕಾದ್ರೆ ನಿಶ್ಚಯ ಮಾಡಿದ್ದೇವೆ. ಸ್ವಾತಂತ್ರ್ಯ ಸಿಕ್ಕಿ ಸುವರ್ಣ ಅಮೃತ ಮಹೋತ್ಸವ ಕಳೆದು ಹೋಯ್ತು, 75 ವರ್ಷ ಕಳೆದು ಹೋಯ್ತು. ಹಿಂದೂ ಸಮಾಜ ಬದುಕಬೇಕಾದ್ರೆ ನಿಶ್ಚಯ ಮಾಡಿದ್ದೇವೆ. ಹಿಂದೂ ಸಮಾಜದ ಭಾವನೆಗಳ ಮೇಲೆ, ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ಭಕ್ತಿಯಿಂದ ನಂಬಿಕೊಂಡು ಪೂಜೆ ಮಾಡ್ತಾ ಇರ್ತಕ್ಕಂಥ ಗೋವುಗಳ ಮೇಲೆ ಯಾವುದೇ ಒಂದು ಕೆಟ್ಟ ಕಣ್ಣು ಬಿದ್ರೆ ಯಾವ ಕೆಟ್ಟ ಕಣ್ಣನ್ನು ನಾಶ ಮಾಡೋದಕ್ಕೋಸ್ಕರ ಯಾವುದೇ ತ್ಯಾಗವನ್ನ ಮಾಡಿ ಆದ್ರೂ ಆ ಧರ್ಮದ ರಕ್ಷಣೆ ಮಾಡ್ತೇವೆ ಅಂತ ತೊಡೆ ತಟ್ಟುಕೊಂಡು ಬಂದಿರತಕ್ಕಂಥ, ಆ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊರಿಕೊಂಡು ಬಂದಿರತಕ್ಕಂಥ ಸಾವಿರಾರು ಬಜರಂಗದ ಕಾರ್ಯಕರ್ತರ ಪರವಾಗಿ ನಾನು ಪ್ರಮಾಣ ಮಾಡ್ತೇನೆ. ಯಾವುದೇ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮೇಲೆ ಅನ್ಯಾಯ ಆಗ್ಲಿಕ್ಕೆ ನಾವು ಸಹಿಸುವುದಿಲ್ಲ, ಯಾವುದೇ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮೇಲೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಾಸ್ತ್ರ ಮತ್ತು ಶಸ್ತ್ರದ ಆಧಾರದಲ್ಲಿ ಬಂದಿರತಕ್ಕಂಥ ಧರ್ಮ ಹಿಂದೂ ಧರ್ಮ. ಈ ಪ್ರತಿಭಟನೆಯನ್ನು ಆರಂಭ ಮಾಡಬೇಕಾದ್ರೆ ಈಗಾಗಲೇ ನಾವು ಈ ರಸ್ತೆಯಲ್ಲಿ ನಿಂತು ಹನುಮಾನ್ ಚಾಲಿಸವನ್ನ ಪಠಣ ಮಾಡಿದ್ದೇವೆ. ಶಾಸ್ತ್ರದ ಮೇಲೆ ಎಲ್ಲ ಗೊತ್ತಿಲ್ಲದ ಇದ್ರು ಸಹ ಶಾಸ್ತ್ರದ ಆಧಾರದಲ್ಲಿ, ಆ ಸಂಸ್ಕೃತಿ ಆಧಾರದಲ್ಲಿ ಬಂದಿರತಕ್ಕಂಥ ಜನಗಳು ನಾವು. ಅದರ ಜೊತೆಗೆ ಶಸ್ತ್ರವನ್ನು ಹಿಡ್ಕೊಂಡಾದ್ರೂ ಸಹ ಧರ್ಮದ ರಕ್ಷಣೆ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿಕೊಂಡು ಬಂದಿರತಕ್ಕಂಥ ಧರ್ಮ ನಮ್ಮದು. ಅದಕ್ಕೋಸ್ಕರ ಯಾರೇ ಅಧಿಕಾರಿಗಳಿರಲಿ, ಯಾವುದೇ ಸರ್ಕಾರ ಇರಲಿ, ಯೋಚನೆ ಮಾಡಿ ಹಿಂದೂ ಸಮಾಜ ಶಾಸ್ತ್ರ ಮತ್ತು ಶಸ್ತ್ರವನ್ನ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಧರ್ಮ. ಅದಕ್ಕೆ ಅನ್ಯಾಯ ಆದ್ರೆ ಅದನ್ನು ಬಿಡೋದಿಲ್ಲ. ಹಿಂದೂ ಧರ್ಮ ಅದು ಕಚ್ಚುತ್ತದೆ, ಅದು ಮತ್ತೆ ಕಚ್ಚುತ್ತದೆ, ನಿಮಗೆ ತೊಂದರೆ ಆಗತ್ತೆ ಅಂತ ಹೇಳುವಂತ ಮಾತುಗಳನ್ನು ಹೇಳ್ತಾ ಈ ಭಾಗದ ಒಂದು 7 ಶಾಸಕರಿದ್ದಾರೆ, ಅವರಿಗೂ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾನ್ಯ ಶಾಸಕರೇ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ಕೊಂಡು ಬರ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮೇಲೆ ಭರವಸೆ ಇಟ್ಟು ನಿಮ್ಮನ್ನು ಆಯ್ಕೆ ಮಾಡಿದೆ. ಈ ಆಯ್ಕೆಯನ್ನು ನೀವು ಸಮರ್ಥಿಸಿಕೊಳ್ಳೋದು ಹೌದೇ ಆದ್ರೆ, ಕನಿಷ್ಠ ಪಕ್ಷ ನಿಮಗೆ ತಾಕತ್ತು ಇರೋದು ಹೌದೇ ಆದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಅನಧಿಕೃತ ಪಟ್ಟಿಯಲ್ಲಿರ್ತಕ್ಕಂಥ ಮಠ ಮಂದಿರಗಳನ್ನ ತಕ್ಷಣ ಸಕ್ರಮೀಕರಣಗೊಳಿಸುವಂತ ಕೆಲಸವನ್ನ ನೀವು ಜವಾಬ್ದಾರಿ ತಗೊಂಡು ಮುಂದಾಗ್ತೋರಲ್ಲಿ ಮಾಡಿ. ಇಲ್ಲದಿದ್ರೆ ನಿಮಗೆ ಸಹ ಏನು ಅಂತ ಹೇಳುವಂತ ಯೋಚನೆ ನಾವು ಮಾಡಬೇಕಾದೀತು ಅಂತ ಹೇಳುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಬಂಧುಗಳೇ, ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವುದರ ಮುಖಾಂತರ
ಯಾವುದೇ ಸಂದರ್ಭದಲ್ಲಿ ನಾವು ಅನ್ಯಾಯ ಆದಾಗ ನಾವು ಪ್ರತಿಭಟನೆ ಮಾಡ್ತೇವೆ, ಪ್ರತಿಭಟಿಸ್ತೇವೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೇವೆ ಅಂತ ಹೇಳುವಂತ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ರಾಜ್ಯಾದ್ಯಂತ ಈ ಕೆಲಸವನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ನಂಜನಗೂಡಿನ ದೇವಸ್ಥಾನವನ್ನು 6 ತಿಂಗಳ ಒಳಗಡೆ ಪುನರ್ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದೆ ಹೋದ್ರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜನರಲ್ಲಿ ಬೇಡಿ ಆದರೂ ಸಹ ಮಂದಿರವನ್ನ ಪುನರ್ ನಿರ್ಮಾಣ ಮಾಡ್ತೇವೆ ಅಂತ ಹೇಳುವಂತ ಮಾತುಗಳನ್ನ ಮತ್ತೆ ಈ ಸ್ವರದಲ್ಲಿ ಉಚ್ಚಾರಣೆ ಮಾಡ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸ್ತೇನೆ. ಮಾತು ಜಯ ಶ್ರೀರಾಮ್. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರು ಗೋಪಾಲ್ ಕುತ್ತಾರ್, ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ ಮೆಂಡನ್, ಬಜರಂಗದಳ ವಿಭಾಗ ಸಂಚಾಲಕರು ಭುಜಂಗ ಕುಲಾಲ್, ಜಿಲ್ಲಾ ಸಂಚಾಲಕರು ಪುನೀತ್ ಅತ್ತಾವರ, ಉಪಾಧ್ಯಕ್ಷರು ಮನೋಹರ್, ಸಂಜೀವ ಸೂಟರ್ಪೇಟೆ, ಸಹ ಕಾರ್ಯದರ್ಶಿ ರವಿ ಅಸೇಗೋಳಿ ಪ್ರತಿಭಟನೆದ ಮುತಾಲಿಕಿಡಿದ್ದರು. ವಿಶ್ವ ಹಿಂದೂ ಪರಿಷತ್ ಕುಡ್ಲ ಜಿಲ್ಲಾ ಸುರಕ್ಷಾ ಪ್ರಮುಖ ಚೇತನ್ ಅಸೇಗೋಳಿ ಮನವಿ ಪತ್ರವನ್ನು ಓದಿದರು. ಹೀಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಮಾನ್ಯರೇ, ಗೌರವಾನ್ವಿತ ಸುಪ್ರೀಂ ಕೋರ್ಟ್ ದಿನಾಂಕ 29/2009 ಆದೇಶದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನ, ಚರ್ಚ್, ಮಸೀದಿ, ಗುರುದ್ವಾರ ಇತ್ಯಾದಿಗಳನ್ನು ಸಕ್ರಮಗೊಳಿಸುವ, ಸ್ಥಳಾಂತರಿಸುವ ಅನಿವಾರ್ಯವಿದ್ದಾಗ ಮಾತ್ರ ತೆರವುಗೊಳಿಸಬೇಕಾಗಿ ಆದೇಶವನ್ನು ವಿಶ್ವ ಹಿಂದೂ ಪರಿಷತ್ ಗೌರವಿಸುತ್ತದೆ. ಆದರೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸುವಾಗ ರಾಜ್ಯ ಸರ್ಕಾರವು ಪ್ರತಿಯೊಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಪ್ರತ್ಯೇಕವಾಗಿ ವಿಮರ್ಶನೆ ಮಾಡಿ ಸಕ್ರಮ ಸ್ಥಳಾಂತರ ಅನಿವಾರ್ಯವಿದ್ದಾಗ ಮಾತ್ರ ತೆರವು ಮಾಡಲು ಕ್ರಮ ಜೋಡಿಸಬೇಕೆಂದಿದ್ದರೂ ಸಹ ಮೈಸೂರಿನ ಜಿಲ್ಲಾಡಳಿತವು ಮೇಲ್ಕಂಡ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಹಿಂದೂ ದೇವಸ್ಥಾನವನ್ನು ಮಾತ್ರ ಕರೆದಿರುವುದು ಖಂಡನೀಯ. ಅಲ್ಲದೆ ಕೇವಲ ಹಿಂದೂ ಸಮಾಜಕ್ಕೆ ಸೇರಿರುವ ಪುರಾತನವಾದ ದೇವಸ್ಥಾನಗಳನ್ನು ಗೊತ್ತು ಇಲ್ಲದ ವೇಳೆಯಲ್ಲಿ ತುಘಲಕ್ ನೀತಿಯಂತೆ ಅಕ್ರಮವಾಗಿ ತೆರವುಗೊಳಿಸುವುದನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ. ಇದರಿಂದ ಇಡೀ ಹಿಂದೂ ಸಮಾಜದ ಭಾವನೆಗೆ ಅತೀವ ನೋವುಂಟಾಗಿರುತ್ತದೆ. ಕಳೆದ 2 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸುವ ನಿಟ್ಟಿನಲ್ಲಿ ಇದೇ ರೀತಿಯಾಗಿ ಹಲವು ಹಿಂದೂ ದೇವಾಲಯಗಳನ್ನು ಮಾತ್ರ ಕೆಡವಿದ್ದು ಮೈಸೂರಿನ ಹೃದಯ ಭಾಗದಲ್ಲಿರುವ ದೇವರಾಜು ರಸ್ತೆಯಲ್ಲಿರುವಂತಹ ಗೋರಿಯು ನಿಜವಾಗಿಯೂ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದರೂ ಸಹ ಜಿಲ್ಲಾಡಳಿತ ಅದನ್ನು ಭಾಗಶಃ ತೆರವುಗೊಳಿಸಿ ಮತ್ತೆ ಈಗ 2 ವರ್ಷಗಳ ನಂತರ ಅದಕ್ಕೆ ನಿಲ್ಲಿಸಿದ್ದ ಆ ಕೆಲಸವನ್ನು ಪೂರ್ಣಗೊಳಿಸದೆ ಕೈಬಿಟ್ಟು ಕೇವಲ ಹಿಂದೂ ದೇವಸ್ಥಾನಗಳನ್ನು ತೆರವುಗೊಳಿಸುವ ಮೂಲಕ ತಾರತಮ್ಯ ತೋರಿದ ಜಿಲ್ಲಾಡಳಿತದ ಕ್ರಮವು ಕೋಮು ಸೌಹಾರ್ದತೆಯನ್ನು ಕದಡುವ ಕೋಮುವಾದವನ್ನು ಸೂಚನೆ ಮಾಡಿರುತ್ತದೆ. ಜಿಲ್ಲಾಡಳಿತದ ಈ ದ್ವಂದ್ವ ನೀತಿಯನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ. ಜಿಲ್ಲಾಡಳಿತವು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಸರಿಯಾಗಿ ಗ್ರಹಿಸದೆ ರಾತ್ರೋರಾತ್ರಿ ಹಲವಾರು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನವನ್ನು ಕೆಡವಿ ಹಿಂದೂ ಸಮಾಜಕ್ಕೆ ನೋವುಂಟು ಮಾಡಿದೆ. ಮಾನ್ಯ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಪ್ರಕರಣದಲ್ಲಿಯೂ ಪ್ರತ್ಯೇಕವಾಗಿ ಜಿಲ್ಲಾ ಸಮಿತಿ, ದೇವಸ್ಥಾನದ ಮಂಡಳಿಯ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಆ ದೇವಸ್ಥಾನದ ಇತಿಹಾಸ, ದೇವಸ್ಥಾನ ಇರುವ ಸ್ಥಳದಲ್ಲಿನ ಇತ್ತೀಚೆಗೆ ರಸ್ತೆ ನಿರ್ಮಾಣವಾಗಿರುವ ವಿಚಾರ ಪರಿಶೀಲಿಸಿ ನಂತರ ತೀರ್ಮಾನ ತೆಗೆದುಕೊಳ್ಳಬೇಕಾಗಿ ತಿಳಿಸಿದ್ದರೂ ಸಹ ಜಿಲ್ಲಾಡಳಿತ ಅವೈಜ್ಞಾನಿಕವಾಗಿ ದೇವಸ್ಥಾನಗಳನ್ನು ಕರೆದಿರುವುದು ಖಂಡನೀಯ. ಆದ್ದರಿಂದ ವಿಶ್ವ ಹಿಂದೂ ಪರಿಷತ್ ಈ ಮೂಲಕ ಎಚ್ಚರಿಕೆ ಹಾಗೂ ಆಗ್ರಹ ಪಡಿಸುವುದೇನೆಂದರೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಪ್ರತ್ಯೇಕ ನೋಟಿಸ್ ಜಾರಿ ಮಾಡಿ ಊರ್ಜಿತಗೊಳಿಸಲು ಮತ್ತು ಸ್ಥಳಾಂತರಿಸಲು ಬೇಕಾದಂತಹ ಕ್ರಮ ಜರುಗಿಸಿ ದೇವಸ್ಥಾನಗಳನ್ನು ಉಳಿಸಿ ರಕ್ಷಣೆ ಮಾಡಲು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸುತ್ತೇವೆ. ಗುರುಪ್ರಸಾದ್ ಉಳ್ಳಾಲ್, ಲೇ ಸುಧಾರ್ತ್ ಕೊರಿಯರ್, ನವೀನ್ ಮೂರ್ಶೆಡ್ಡೆ, ಸೊನ್ನೆ ಸಂದಾಯ ಮಂತೆರು. ಬಜರಂಗದಳ ಮಂಗಳೂರು ಜಿಲ್ಲೆ ಇದರ ವತಿಯಿಂದ ನಡೆದ ಈ ಪ್ರತಿಭಟನಾ ಸಭೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದ ಪ್ರಾಂತ ಕಾರ್ಯಾಧ್ಯಕ್ಷರಾದ ಎಂಬಿ ಪುರಾಣಿಕ್ ಇವರಿಗೆ ಧನ್ಯವಾದಗಳು. ಹಾಗೆ ಈ ಸಭೆಯನ್ನು ಉದ್ದೇಶಿಸಿ ಪ್ರಮುಖ ಭಾಷಣ ಮಾಡಿದಂತ ನಮ್ಮ ಪ್ರಾಂತ ಸಹ ಸಂಯೋಜಕರಾದ ಮುರಳಿ ಕೃಷ್ಣ ಅಸಂದಡ್ಕ ಇವರಿಗೆ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಉಪಸ್ಥಿತಿ ಇರುವ ಬಜರಂಗದಳ ವಿಭಾಗ ಸಂಯೋಜಕರಾದ ಭುಜಂಗ್ ಕುಲಾಲ್ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಗೋಪಾಲ್ ಕುತ್ತಾರ್, ಜಿಲ್ಲಾ ಕಾರ್ಯದರ್ಶಿಗಳಾದ ಶಿವಾನಂದ್ ಮೆಂಡನ್ ಇವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ಜಿಲ್ಲಾ ಸಂಚಾಲಕರಾದ ಪುನೀತ್ ಅತ್ತಾವರ ಇವರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವ ಎಲ್ಲ ಜಿಲ್ಲಾ ಹಾಗೂ ಪ್ರಖಂಡ ಹಾಗೂ ಘಟಕದ ಎಲ್ಲ ಮಾತೃಶಕ್ತಿ, ದುರ್ಗಾವಾಹಿನಿ, ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು. ಹಾಗೆ ನಮ್ಮೊಂದಿಗಿರುವ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಹಾಗೆ ರಕ್ಷಣೆಯನ್ನು ನೀಡಿದ ಆರಕ್ಷಕರಿಗೂ ಧನ್ಯವಾದಗಳು.